ಮನುಷ್ಯತ್ವ, ಮೋಕ್ಷತ್ವ ಮತ್ತು ಸಜ್ಜನರ ಸಂಗ ಮಾಡುವುದರಿಂದ ಜೀವನದ ಧ್ಯೇಯ ಗುರಿಯನ್ನು ತಲುಪಲು ಸಾಧ್ಯವಿದೆ ಎಂದು ಮಂಗಳೂರು ಶ್ರೀ ಮಾತಾ ಅಮೃತಾನಂದಮಯಿ ಮಠದ ಮಠಾಧಿಪತಿಗಳಾದ ಸ್ವಾಮಿನಿ ಮಂಗಳಾಮೃತ ಪ್ರಾಣ ಹೇಳಿದರು. ಮಾತಾ ಅಮೃತಾನಂದಮಯಿ ಸೇವಾ ಸಮಿತಿ ಉಡುಪಿ ಇದರ ಆಶ್ರಯದಲ್ಲಿ ಗುರುಪೂರ್ಣಿಮಾ ದಿನಾಚರಣೆಯ ಅಂಗವಾಗಿ ಮಲ್ಪೆ ಶ್ರೀ ನಾರಾಯಣ ಗುರು ಸಮುದಾಯ ಭವನದಲ್ಲಿ ಆಯೋಜಿಸಿದ ಮಹಾಮೃತ್ಯುಂಜಯ ಹೋಮ ಹಾಗೂ ಗುರುಪಾದುಕ ಪೂಜೆಯಲ್ಲಿ ಭಾಗವಹಿಸಿ ಅವರು ಸಂದೇಶ ನೀಡಿದರು. ಸನಾತನ ಧರ್ಮದಲ್ಲಿ ಮೋಕ್ಷವೇ ಮನುಷ್ಯ ಜೀವನದ ಮುಖ್ಯ ಗುರಿ. ಮೋಕ್ಷವನ್ನು ಜೀವನದ ಗುರಿಯಾಗಿ ಇಟ್ಟುಕೊಂಡು ಧರ್ಮದ ಹಾದಿಯಲ್ಲಿ ಆಸೆ ಬಯಕೆಗಳನ್ನು ಪೂರೈಸಿಕೊಂಡು ಸಂಪತ್ತು ಗಳಿಸಬೇಕು ಎಂದು ಹೇಳಿದರು. ಅದಕ್ಕಿಂತ ಹೆಚ್ಚು ಆ ಕಡೆಗೆ ಯಾಕೆ ನಾವು ಹೋಗಬೇಕು? ಇದರಲ್ಲಿ ಮನುಷ್ಯತ್ವ ಅಂದರೆ ಮನುಷ್ಯ ಜೀವನ ಸಿಕ್ಕಿದ ಮೇಲೆ ಮುಮುಕ್ಷತ್ವ ನಮ್ಮಲ್ಲಿ ಹುಟ್ಟಿದ್ರೆ ಮಾತ್ರ ಇದು ಕಡೆಗೆ ನಾವು ಒಲವು, ಈ ಕಡೆಗೆ ನಮ್ಮ ಮನಸ್ಸು ಹೋಗುವುದು. ಮನುಷ್ಯ ಜೀವನ ಸಿಕ್ಕಿದ್ರೆ ಮಾತ್ರ ಆಗಲಿಲ್ಲ ಅಂತ ಹೇಳೋದು. ಮನುಷ್ಯತ್ವ, ಮುಮುಕ್ಷತ್ವ ಮತ್ತು ಸಜ್ಜನರ ಸಂಘ, ಇದು ಮೂರು ಬೇಕು ನಮ್ಮ ಜೀವನದ ಧ್ಯೇಯದ ಕಡೆಗೆ ಮುಂದುವರಿಯಲಿದೆ. ಸಮಿತಿಯ ಸೇವಾ ಕಾರ್ಯಕರ್ತೆ ಪ್ರಮೋದ ಮಾತನಾಡಿ, ಅಜ್ಞಾನ ಎಂಬ ಅಂಧಕಾರವನ್ನು ನೀಗಿಸಿ ಸುಜ್ಞಾನವನ್ನು ನೀಡುವ ದಿನವೇ ಈ ಗುರು ಪೌರ್ಣಿಮೆ. ಅದೇ ಅದರ ಮಹತ್ವ. ನಾವು ಉಡುಪಿ ಸಮಿತಿಯವರು ಸೇರಿಕೊಂಡು ಮಾತಾ ಅಮೃತಾನಂದಮಯಿ ದೇವಿಯ ಕಿರುಕಾಣಿಕೆಯಾಗಿ ಈ ಗುರುಪೂರ್ಣಿಮೆ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ. ಸಾರ್ವಜನಿಕರ ಸಹಕಾರದೊಂದಿಗೆ ಮೃತ್ಯುಂಜಯ ಹೋಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಆಧ್ಯಾತ್ಮ ನಮ್ಮ ಜೀವನದಲ್ಲಿ ಎದುರಾಗುವ ಸಂಘರ್ಷಗಳನ್ನು ಎದುರಿಸಲು ರಕ್ಷಣೆ ನೀಡುತ್ತದೆ. ಕೆಟ್ಟ ಕರ್ಮಗಳೆಲ್ಲ ನೀಗಿ ಜೀವನದಲ್ಲಿ ಒಳ್ಳೆಯತನ ಬೆಳೆಯುತ್ತದೆ ಎಂದು ಹೇಳಿದರು. ಓಂ ಅಮೃತೇಶ್ವರಿಯ ನಮಃ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಅಂದರೆ ಅಜ್ಞಾನವೆಂಬ ಅಂಧಕಾರವನ್ನು ನೀಗಿಸಿ ಸುಜ್ಞಾನವನ್ನು ನೀಡುವ ದಿನವೇ ಈ ಗುರುಪೂರ್ಣಿಮೆ. ಅದೇ ಅದರ ಮಹತ್ವ. ನಾವು ಉಡುಪಿಯ ಸಮಿತಿಯವರೆಲ್ಲ ಸೇರಿ ನಮ್ಮ ಸದ್ಗುರುವಾದ ಶ್ರೀ ಮಾತಾ ಅಮೃತಾನಂದಮಯಿ ದೇವಿಯವರ ಕಿರು ಕಾಣಿಕೆಯಾಗಿ ಈ ಒಂದು ಗುರುಪೂರ್ಣಿಮೆಯನ್ನು ಆಚರಿಸ್ತಾ ಇದ್ದೇವೆ. ಅದರ ಜೊತೆಗೆ ಸಾರ್ವಜನಿಕರ ಹಿತಾಸಕ್ತಿಯಿಂದ ಮೃತ್ಯುಂಜಯ ಹೋಮವನ್ನು ಕೂಡ ಮಾಡ್ತಾ ಇದ್ದೇವೆ. ಆತ್ಮ ಜೀವನವನ್ನು ನಡೆಸಿದರೆ ಅದರಲ್ಲಿ ಒಂದು ನಮಗೆ ರಕ್ಷಣೆ, ನಮ್ಮ ಜೀವನದಲ್ಲಿರುವ ಸಂಘರ್ಷವನ್ನು ಎದುರಿಸಲು ನಮಗೆ ರಕ್ಷಣೆ ನೀಡುತ್ತದೆ ಅಂತ ಅಮ್ಮ ಹೇಳ್ತಾರೆ. ಸೇವಾ ಸಮಿತಿಯ ಕಾರ್ಯಕರ್ತ ಭಾಸ್ಕರ್ ಮಾತನಾಡಿ, ಭಾರತದಲ್ಲಿ ಗುರುಪೂರ್ಣಿಮೆಗೆ ಮಹತ್ತರವಾದ ಸ್ಥಾನವಿದೆ. ಗುರು ಅಂದರೆ ಅಜ್ಞಾನ ದೂರ ಮಾಡಿ ಜ್ಞಾನ ಕೊಡುವ ಶಕ್ತಿ. ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಮ್ಮ ಕರ್ತವ್ಯ ಎಂದು ಹೇಳಿದರು. ಗುರು ಅಂದಾಗ ಸಂಸ್ಕೃತದಲ್ಲಿ ಗುರುವಿಗೆ ಒಂದು ಮಹತ್ತರವಾದ ಒಂದು ವ್ಯಾಖ್ಯಾನ ಕೂಡ ಕೊಡ್ತಾರೆ. ಗು ಅಂದಾಗ ನಮ್ಮಲ್ಲಿರುವಂಥ ಅಜ್ಞಾನ, ರು ಅಂದಾಗ ಅದನ್ನು ಪರಿಹರಿಸುವಂತಹ ಗುರುಗಳು. ಆ ಗುರುಗಳನ್ನು ನಾವು ಸ್ಮರಿಸುವಂಥ ದಿನವೇ ಗುರುಪೂರ್ಣಿಮೆ. ಆಷಾಢ ಮಾಸದ ಪೂರ್ಣಿಮೆಯನ್ನು ಗುರುಪೂರ್ಣಿಮೆ ಅಂತೇಳಿ ನಾವು ಆಚರಿಸ್ತೇವೆ. ಈ ಆಚರಣೆಯಲ್ಲಿ ಬರೇ ಗುರುಗಳದಂತೇಳಿ ಅಲ್ಲ, ಬುದ್ಧನ ಮೊದಲನೇ ಉಪದೇಶ ಅಂತ ಇದರಲ್ಲಿ ಈ ಗುರುಪೂರ್ಣಿಮೆ ದಿವಸ ಮಾಡಿರ್ತಾರೆ. ಮಾತಾ ಅಮೃತಾನಂದಮಯಿ ಸೇವಾ ಸಮಿತಿ ಉಡುಪಿ ಇದರ ಅಧ್ಯಕ್ಷ ಯೋಗೀಶ್ ಬೈಂದೂರು, ಸದಸ್ಯರಾದ ನವೀನ, ಭವಾನಿ ಶಂಕರ್, ಭಾಸ್ಕರ್ ಉದ್ಯಾವರ, ಡಾಕ್ಟರ್ ವೀಣಾ, ದಯಾನಂದ ಕಡೆಕರ್, ಆನಂದ ಮೊದಲಾದವರು ಭಾಗವಹಿಸಿದ್ದರು. ಮೃತ್ಯುಂಜಯ ಹೋಮದಲ್ಲಿ ನೂರಾರು ಸೇವಾ ಕಾರ್ಯಕರ್ತರು ಭಾಗವಹಿಸಿದ್ದರು. ಓ